ರಟ್ಟಾಡಿ ನವೀನ್ ಚಂದ್ರ ಶೆಟ್ಟಿ ಅಂತ ಹೇಳಿ ರಟ್ಟೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿದ್ದೇನೆ. ಹಾಗೆ ಬ್ರಹ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈ ಭಾಗದಲ್ಲಿ ಬ್ರಹ್ಮನ ಬಗ್ಗೆ ತಿಳಿದವರೇ ಇಲ್ಲ. ಯಾಕಂದರೆ ತುಂಬ ಭಕ್ತರನ್ನು ಹೊಂದಿರುವಂಥ ಕ್ಷೇತ್ರ ಅಂತ ಹೇಳಿದರೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಯಾಕಂತ ಹೇಳಿದರೆ ಈ ಬ್ರಹ್ಮ ಇಲ್ಲಿಯ ಪರಿಸರದಿಂದ ಹಿಡಿದು ಸಂಚಾರಿ ವಾಹನಗಳು ಡ್ರೈವರು ಸಹ ಭಕ್ತಿಪೂರ್ವಕವಾಗಿ ನಮನ ಕೊಟ್ಟು ಹೋದಾಗ ಅವರಿಗೆ ಯಾವುದೇ ಥರದ ವಿಘ್ನಗಳು ಇಲ್ಲಿಯ ತನಕ ಆಗಲಿಲ್ಲ. ಯಾಕಂದರೆ ಅವರ ವಾಹನಗಳು ಅತಿಯಾದ ಭಾರದ ಹೊತ್ತಂಥ ವಾಹನಗಳು ಹೋಗುವಾಗ ಸಹ ಈ ಕ್ಷೇತ್ರದ ಬಗ್ಗೆ ಭಕ್ತಿಯಿಂದ ನಮನ ಸಲ್ಲಿಸಿ ಹೋದಾಗ ಎಲ್ಲಿಯೂ ಅಪಘಾತದಿಂದ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗಲಿಲ್ಲ. ಯಾಕಂದರೆ ಇದು ಬ್ರಹ್ಮನ ಮಹಿಮೆ ಎಂದು ಹೆಮ್ಮೆಯಿಂದ ಹೇಳಬಹುದು. ಇಲ್ಲಿ ಮತ್ತು ವಿಶೇಷತೆ ಅಂತ ಹೇಳಿದರೆ ಬ್ರಹ್ಮನಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡಿ ಹೋದರೆ ಆ ಕ್ಷೇತ್ರ ಅವರ ಮನೆಯಲ್ಲಿ ಎದ್ದ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದೆ. ಅಷ್ಟು ಒಂದು ಗಿರಿಮೆಯನ್ನು ಹೊತ್ತಂಥ ಮತ್ತು ಶಕ್ತಿಯನ್ನು ಹೊತ್ತಂಥ ದೇವರಂದರೆ ಬ್ರಹ್ಮದೇವರು ಅಂದರೆ ಹೆಮ್ಮೆಯಿಂದ ಹೇಳಬಹುದು. ನಮ್ಮ ಹಿಂದೂ ಧರ್ಮದಲ್ಲಿ ಇವತ್ತು ಪರಿಸ್ಥಿತಿ ಧಾರ್ಮಿಕ ಭಾವನೆಗಳು ಕಡಿಮೆ ಆಗ್ತಿದೆ. ಆದರೆ ಈ ಭಾಗದಲ್ಲಿ ಜನರಲ್ಲಿ ಧಾರ್ಮಿಕ ಭಾವನೆ ಹೆಚ್ಚಾಗೋದಕ್ಕೆ ಮೂಲ ಕಾರಣ ಅಂದರೆ ಬ್ರಹ್ಮನ ಶಕ್ತಿ, ಬ್ರಹ್ಮನ ಕೀರ್ತಿ ಅಂತ ಹೇಳೋದು ಹೆಮ್ಮೆಯಿಂದ ಹೇಳಬಹುದು. ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಈ ಜೀರ್ಣೋದ್ಧಾರ ಇವತ್ತು ಆಗ್ತಾ ಇದೆ. ಇದಕ್ಕೆ ಎಲ್ಲ ಭಕ್ತ ಮಹಾಶಯರು ತನ್ನ ಕೈಲಾದ ಸಹಾಯನ ಮಾಡಬೇಕು. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಡಬೇಕಂತ ಕೇಳುವುದಿಲ್ಲ. ತಾವು ಭಕ್ತಿಪೂರ್ವಕವಾಗಿ, ಮನಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ಏನೇ ಒಂದು ಕಾಣಿಕೆ ಕೊಟ್ಟರೂ ಅದು ಬ್ರಹ್ಮನಿಗೆ ಸಲ್ಲುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದೇನೆ. ಹಾಗೆ ತಮ್ಮಲ್ಲಿ ಕಾಯಿಲೆಗಳಿರಬಹುದು, ಅಥವಾ ಮನೆಯಲ್ಲಿ ಸಮಸ್ಯೆಗಳಿರಬಹುದು, ಅಥವಾ ಪರಿಹಾರವಾಗದಂಥ ಸಮಸ್ಯೆಗಳು ತಮ್ಮ ಪಾಲಿಗೆ ಬಂದರೆ ಬ್ರಹ್ಮನಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು 100ಕ್ಕೆ 100 ನಿಮ್ಮ ಬೇಡಿಕೆಯನ್ನು ಈಡೇರಿಸುವ ಶಕ್ತಿ ಬ್ರಹ್ಮದೇವರಿಗೆ ಇದೆ ಅಂತ ಹೆಮ್ಮೆಯ ಮಾತನ್ನು ಹೇಳೋದಕ್ಕೆ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಈ ಭಾಗದಲ್ಲಿ ತುಂಬ ಭಕ್ತರನ್ನು ಹೊಂದಿದ್ದೆ. ಹಾಗೆ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ಎಲ್ಲರೂ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ತಾವು ಕೈ ಜೋಡಿಸೋದಕ್ಕೆ ತಮ್ಮಲ್ಲ ಕೈಲಾದ ಸಹಾಯವನ್ನು ಮಾಡಬೇಕಾಗಿ ತಮ್ಮಲ್ಲಿ ಆಸ್ತಿಕ ಬಾಂಧವರಾದ ತಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಾರೆ.